ಐಸಿಎಐ ಮಂಗಳೂರು ಶಾಖೆಯ ವತಿಯಿಂದ ಎಸಿಎಐ ಇದರ ವೃತ್ತಿಪರ ಅಭಿವೃದ್ಧಿ ಸಮಿತಿಯ ಆಶ್ರಯದಲ್ಲಿ ಜೂನ್ 7 ಮತ್ತು 8ರಂದು ರಾಷ್ಟ್ರೀಯ ಸಮ್ಮೇಳನ ಪರಿಜ್ಞಾನ ಮಂಗಳೂರಿನ ಡಾಕ್ಟರ್ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಐಸಿಎಐಯ ಎಸ್ಐಆರ್ಸಿ ಮಂಗಳೂರು ಶಾಖೆಯ ಅಧ್ಯಕ್ಷ ಪ್ರಸನ್ನ ಶೆಣೆಯಂ ಅವರು ಜೂನ್ 7 ಮತ್ತು 8ರಂದು ರಾಷ್ಟ್ರೀಯ ಸಮ್ಮೇಳನ ಪರಿಜ್ಞಾನ ಮಂಗಳೂರಿನ ಡಾಕ್ಟರ್ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ ಎಂದು ಹೇಳಿದರು. 1971 ಆಗಸ್ಟ್ 18ರಂದು ಸ್ಥಾಪನೆಗೊಂಡ ಐಸಿಎಐ ಜಗತ್ತಿನ ಲೆಕ್ಕ ಪರಿಶೋಧಕರ ಎರಡನೇ ಅತಿದೊಡ್ಡ ವೃತ್ತಿಪರ ಸಂಸ್ಥೆಯಾಗಿದ್ದು, ಇದರ ರಾಷ್ಟ್ರೀಯ ಸಮ್ಮೇಳನವು ಸಮಕಾಲೀನ ಜ್ಞಾನವನ್ನು ಒದಗಿಸಿ ಸಕ್ರಿಯಗೊಳಿಸಲು ಜ್ಞಾನ ಸಮಿತಿಯು 2 ದಿನಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಲಾಗುತ್ತಿದೆ ಎಂದು ಹೇಳಿದರು. ಕಮಿಟಿ ಆಫ್ ಐಸಿಎ ಅಂತ ಹೇಳ್ತೇವೆ. ಈ ಸಮಿತಿ ಅಂಡರ್ ಇದನ್ನು ಆರ್ಗನೈಸ್ ಮಾಡ್ತಾ ಇದ್ದೇವೆ, ಹೋಸ್ಟೆಡ್ ಬೈ ಮ್ಯಾಂಗ್ಳೂರ್ ಬ್ರಾಂಚ್. ಸೊ ಆಯೋಜಿಸುವುದು ನಮ್ಮ ಮಂಗಳೂರು ಶಾಖೆಯ ವತಿಯಿಂದ. ಸೊ ಈ ಸಮ್ಮೇಳನದಲ್ಲಿ ನಮಗೆ ನಮ್ಮ ದೇಶದ ವಿವಿಧ ಭಾಗದಿಂದ ರಿಸೋರ್ಸ್ ಪರ್ಸನ್ ಇಲ್ಲದ್ರೆ ನಮ್ಮ ತಜ್ಞರು ಬೇರೆ ಬೇರೆ ವಿಷಯದಲ್ಲಿ ಮಾತಾಡಲಿಕ್ಕೆ ಬರ್ತಾ ಇದ್ದಾರೆ. ಟೋಟಲ್ 6 ಟೆಕ್ನಿಕಲ್ ಸೆಷನ್ಸ್ ಇದೆ ಮತ್ತು ಒಂದು ಸ್ಪೆಷಲ್ ಸೆಷನ್ ಇದೆ, wherein ನಾವು ಇಲ್ಲಿನ ಸುತ್ತಮುತ್ತಿನ ಯಾರು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿದ್ದಾರೆ ಅವರನ್ನು ಕರೆದು ಅವರ ಅನುಭವವನ್ನು ಹಂಚಿಕೊಳ್ಳಲು ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದೇವೆ. ಅನಂತರ ಉಪಾಧ್ಯಕ್ಷ ಗೌತಮ್ ನಾಯ್ಕ್ ಅವರು ಮಾತನಾಡಿ, ಜ್ಞಾನವನ್ನು ಉತ್ಕೃಷ್ಟಗೊಳಿಸಲು ಮನಸ್ಸುಗಳನ್ನು ತೊಡಗಿಸಿಕೊಳ್ಳುವುದು ಈ ಸಮ್ಮೇಳನದ ಉದ್ದೇಶ. ಗೊತ್ತಿಲ್ಲದೆ ಇರುವುದನ್ನು ಮತ್ತು ಅಜ್ಞಾತವಾಗಿರುವುದನ್ನು ಅರಿಯಲು ನಿರಂತರವಾಗಿ ತಮ್ಮ ಜ್ಞಾನವನ್ನು ಉನ್ನತೀಕರಿಸಿದ ಶಿಖರವನ್ನು ತಲುಪುವುದು ಈ ಸಮ್ಮೇಳನದ ಗುರಿ ಎಂದು ಹೇಳಿದರು. ಸಚಿವ ವಿ ಸುನೀಲ್ ಕುಮಾರ್ ಅವರು ಸಮ್ಮೇಳನದ ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಭಾರತ ಪ್ರಾದೇಶಿಕ ಮಂಡಳಿಯ ಅಧ್ಯಕ್ಷ ಚೀನಾ ಮಾಸ್ತಂಟಿ, ಸಂಸದ ನಳಿನ್ ಕುಮಾರ್ ಕಟೀಲ್, ವೇದವ್ಯಾಸ್ ಕಾಮತ್ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. Mangalore branch is hosting a national conference on June 7th and 8th, that is the coming Tuesday and Wednesday, named Parijnana. So the meaning of word Parijnana is in-depth knowledge and mastery over skills. So being chartered accountants and the varied needs of the business that is today, we usually organize a conference once a year so as to equip ourselves and update our knowledge. And Chairman rightly pointed out, we invite the best of the speakers from the region and across so that our members can benefit from their knowledge and wisdom. So we are hosting this on 7th and 8th, and the inaugural ceremony, that is on Tuesday, June 7th, 9:30 a.m. Will be graced by the Honorable Minister of Energy, Kannada and Culture of Government of Karnataka, Shri V. Sunil Kumar Sir. Shri Nalin Kumar Katil, the Honorable MP of our district, will be the guest of honor. The Chairman of Southern India Regional Council, ನಮ್ಮದು ದಕ್ಷಿಣ ವಿಭಾಗದ ನಮ್ಮ ಸಿ ಇನ್ಸ್ಟಿಟ್ಯೂಟ್ ಇದು ಅಧ್ಯಕ್ಷರಾಗಿದ್ದ ಸಿ ಚಿನ್ನಮಸ್ತಾನ್ ಹೈದರಾಬಾದ್ನವರು, he will be also the guest of honor. ಹಾಗೂ ನಮ್ಮ ಜೊತೆಗೆ Central Council members and Regional Council members. It is a pride moment for us to host it, and that too at the most iconic venue of Mangalore, Dr. TMA Pay International Convention Center. We are expecting delegates from outside, and with the presence of dignitaries both from the institute side and the political and government side. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಗೌತಮ್ ಪೈಡಿ, ಕೋಶಾಧಿಕಾರಿ ಪ್ರಶಾಂತ್ ಪೈ, ಎಸ್ಐಸಿ ಎಎಸ್ಐ ಅಧ್ಯಕ್ಷ ಡೇನಿಯಲ್ ಪಿರೇರಾ, ಸದಸ್ಯೆ ಮಮತಾ ರಾವ್ ಉಪಸ್ಥಿತರಿದ್ದರು. ರುಚಿತಾ, ವಿ4 ನ್ಯೂಸ್, ಮಂಗಳೂರು.